ಈ ರಾಜ ಲೋಕದ ಅತಿ ಶ್ರೀಮಂತ ಅಲ್ಲ, ಆದರೆ ಜಗತ್ತಿನ ಅರಸರಲ್ಲೆಲ್ಲ ಅತಿ ಸಂಪತ್ತಿನ ದೊರೆಯುವರು. ಇವರ ಬಳಿ ಚಿನ್ನದ ದೋಣಿ ಕೂಡ ಇದೆ. ಬೌದ್ಧ ದೇಶ ಥಾಯ್ಲೆಂಡಿನ ಹಾಲಿ ಅರಸು ಮಹಾ ವಜ್ರಲಾಂಕಾರ್ನ್ ಇವರ ಸಿಂಹಾಸನದಲ್ಲಿ 10ನೆಯ ರಾಮ. ಅತಿ ಹಳೆಯ ರಾಜ ವಂಶಗಳಲ್ಲಿ ಒಂದಾದ ಇವರ ತಂದೆ ಭೂಮಿಬೂಲ್ ಅತುಲ್ಯ ತೇಜ್ 70 ವರ್ಷ ಆಳಿದ್ರು. 2019ರಲ್ಲಿ ವಜ್ರಲಾಂಕಾರ್ನ್ ಕಿರೀಟ ಧಾರಣೆ ಆಯಿತು. 1952ರಲ್ಲಿ ಹುಟ್ಟಿದ ಇವರು ಅತುಲ್ಯ ತೇಜ್ ಸಿರಿಕೆಟ್ ದಂಪತಿಯ ಒಬ್ಬನೇ ಮಗ. ಇವರಲ್ಲಿ 300 ಐಷಾರಾಮಿ ಕಾರುಗಳು, 38 ಖಾಸಗಿ ಜೆಟ್ ವಿಮಾನಗಳು, 52 ಚಿನ್ನದ ಆಂಟಿಕ್ ದೋಣಿಗಳು ಇವೆ. ಬ್ಯಾಂಕಾಕ್ನ 17,000 ಸೇರಿ ಹಲವು ಕಡೆ ಆಸ್ತಿ ಇವೆ. ದೊಡ್ಡ ಕಂಪನಿಗಳಲ್ಲಿ ಹೂಡಿಕೆಗಳು ಇವೆ. ಒಂದು ಚಿನ್ನ ಹೊದಿಸಿದ ಬೋಟ್ ರಾಜ್ಯ ಸಂಪ್ರದಾಯಗಳಲ್ಲಿ ನದಿಯಲ್ಲಿ ಓಡಿಸುವುದಾಗಿದೆ. ನೆಲದ ಮೌಲ್ಯ ಬಿಟ್ಟು ಇವರ ಸಂಪತ್ತು 3.7 ಲಕ್ಷ ಕೋಟಿ ರೂಪಾಯಿ.